ಶ್ರದ್ಧಾ ಭಕ್ತಿಯಿಂದ ಪ್ರತಿ ವರ್ಷದಂತೆ ಆಚರಿಸುವ ನಾಗರ ಪಂಚಮಿಯು ಈ ಬಾರಿ ಸಾರ್ವಜನಿಕ ಆಚರಣೆಯ ನಿರ್ಬಂಧದಿಂದಾಗಿ ಕುಂದಾಪುರ ಬೈಂದೂರು ತಾಲೂಕು ವ್ಯಾಪ್ತಿಯ ದೇವಾಲಯದಲ್ಲಿ ಸರಳ ರೀತಿಯಲ್ಲಿ ನಡೆಯಿತು. ನಾಗಬನಗಳಲ್ಲಿ ಅರ್ಚಕರು ಮಾತ್ರ ಬಂದು ನಾಗದೇವರಿಗೆ ಹಾಲೆರೆದು ತನು ಅರ್ಪಿಸಿ ಪೂಜೆ ಸಲ್ಲಿಸಿದರು. ಸಾರ್ವಜನಿಕ ಸೇವೆಗೆ ನಿರ್ಬಂಧ ವಿಧಿಸಲಾಗಿದ್ದು ಹಣ್ಣು ಕಾಯಿ ಸಿಯಾಳವಿಟ್ಟು ಹೋಗುತ್ತಿದ್ರು. ಮೂಲ ನಾಗಬನಗಳಲ್ಲಿ ಮಾತ್ರ ಎಂದಿನಂತೆ ನಾಗರ ಪಂಚಮಿಯ ಪೂಜಾ ವಿಧಿಗಳು ನಡೆದವು. ಕೆಲವೆಡೆ ಅರ್ಚಕರು ಪೂಜೆಗೆ ಬರಲು ನಿರಾಕರಿಸಿದ್ರಿಂದ ಮೂಲ ನಾಗಬನಗಳಲ್ಲಿಯೂ ನಾಗ ಪೂಜೆಗೆ ವಿಘ್ನ ಎದುರಾಯಿತು. ಸಾರ್ವಜನಿಕರಿಗೆ ಅವಕಾಶವಿಲ್ಲ ಎನ್ನುವ ಸೂಚನೆ ಫಲಕಗಳನ್ನು ಹೆಚ್ಚಿನ ನಾಗಬನ ದೇಗುಲಗಳಲ್ಲಿ ಹಾಕಲಾಗಿತ್ತು.